ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇದು ವಾರ್ತೆ ದೇವರ ಗ್ರಾಮ ಪಂಚಾಯತ್ ಬೊಕ್ಕ ನಗರಸಭೆತ ನಕಲು ಸೀಲು ಬೊಕ್ಕ ದಸ್ಕತ್ ಗಲಸದ ದಾಖಲೆ ತಯಾರು ಮಲ್ತೊಂದಿತ್ತಿನ ಕೇಸ್ ಒಂಜೇನು ಪುತ್ತೂರು ತಾಲೂಕು ಪಂಚಾಯತ್ ಕಾರ್ಯತೋವನ್ನಾಧಿಕಾರಿ ನಡಪತ್ತಿದ್ದೇರ. ಈ ಸಂಬಂಧ ಕರೆಂಟ್ ಗುತ್ತಿಗೆದಾರ ಸಂಸ್ಥೆ ಬಿಬಿ ಎಲೆಕ್ಟ್ರಿಕಲ್ಸ್ ಬೊಕ್ಕ ಪ್ಲಂಬಿಂಗ್ದ ಒರಿಯನ್ನು ಪೊಲೀಸರು ಸ್ವಾಧೀನಗೊದೆ ತೊಂದೆರ. ಕೊಡಿಪಾಡಿದ ವಿಶ್ವನಾಥ ಪನ್ಪುನಾಯೆ ನಕಲು ಸೀಲು ಬೊಕ್ಕ ದಸ್ಕತ್ಲೆನ್ ಗಲಸದ ದಾಖಲೆ ತಯಾರು ಮಲ್ಪನ ದಂಧೆ ನಡಪವೊಂದಿತ್ತಿನ ವ್ಯಕ್ತಿ ಆದುಲ್ಲೆ. ನಗರಸಭೆತ ನಿರಾಕ್ಷೇಪಣಾ ಪತ್ರ ತೆರಿಗೆ ರಶೀದಿ ಪುತ್ತೂರು ಕಡಬ ಸುಳ್ಯ ಬೊಕ್ಕ ಬಂಟ್ವಾಳ ತಾಲೂಕ್ಲೆನ ಕೆಲವು ಗ್ರಾಮ ಪಂಚಾಯತ್ಲೆನ ನಕಲು ದಾಖಲೆನ ಆಯೆ ತಯಾರು ಮಲ್ತೊಂದಿತ್ತೆ ಎಂದು ದೂರ್ದುಂಡು. ಪುತ್ತೂರು ಪೇಂಟೆದ ಉಬಾರ್ ಮಾರ್ಗದ ಪಡೇಲ್ ಎಂಎಸ್ ಕಾಂಪ್ಲೆಕ್ಸ್ಡ್ ಕಾರ್ಯಮಲ್ತೊಂದು ಪುನಃ ಬಿಬಿ ಎಲೆಕ್ಟ್ರಿಕಲ್ ಬೊಕ್ಕ ಪ್ಲಂಬಿಂಗ್ ಸಂಸ್ಥೆಡ್ ನಕಲು ದಾಖಲೆನ ತಯಾರು ಮಲ್ತೊಂದಿತ್ತಿನ ಬಗೆಟ್ ಸಾರ್ವಜನಿಕರ ಕೊರ್ನ ದೂರದ ಮಿತ್ ತಾಲೂಕು ಪಂಚಾಯತ್ ಅಧಿಕಾರಿಗಳು ಕಾರ್ಯಾಚರಣೆ ನಡಪಾಯರ. ಕಾರ್ಯಾಚರಣೆದ ಪುರ್ತುಡು ಪೌರ ಕಮಿಷನರ್ ಬೊಕ್ಕ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿನ ಸೀಲುಲ ತೋಜಿದಂಡ. ಶಾಲೆ ಜೋಕ್ಲೆನ ಬೆಚ್ಚ ಮನಸ್ಸು ಯೋಜನೆದ ಬೇಲೆದಕ್ಲು ಅಕ್ಲೆನ ಬೇತೆ ಬೇತೆ ಬೇಡಿಕೆಲೆನ ನಡಪಾದು ಕೊರಿಯರೆ ಒತ್ತಾಯ ಮಲ್ತದ ಕುಡ್ಲದ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡಪಾಯಿರ. ಅಕ್ಷರ ದಾಸೋಹ ಬೇಲೆದಕ್ಲೆಗ್ ಏರ್ನ ತಿಂಗೊಲ್ದ ಮರ್ಯಾದಿ ಪಣವು 1,000 ರೂಪಾಯಿ ಕೊರಿಯರೆ ಆದೇಶ ಒಲೆ ಪಿದಡ್ಪಾವುಡು. ತಿಂಗೋಲು ಸಂಬಳ 12,000 ನಿಗಂಟು ಮಲ್ಪುಡು. ಅಶ್ಪ ವರ್ಷ ಪ್ರಾಯದ ಸೇವೆ ಅಕೇರಿಯಾಯಿನ ಕಾರ್ಮಿಕರಿಗೆ 1 ಲಕ್ಷ ರೂಪಾಯಿದ ಗಂಟು ಒದಗಾವುಡೊಂದು ಬೇತೆ ಬೇತೆ ಬೇಡಿಕೆಲೆನ ದುಂಬುದಿಯೇರ. ಸಿಐಟಿಯು ಜಿಲ್ಲಾ ಒತ್ತುಗುರ್ಕಾರ್ಯರು ವಸಂತ ಆಚಾರಿ ಪಾತಿರ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಈ ವರ್ಷದ ಬಜೆಟ್ ಅಕ್ಷರ ದಾಸೋಹಗಾದ 280 ಕೋಟಿ ರೂಪಾಯಿ ದೆತ್ತದಿತ್ತೆರ ಆಂಡ ರಾಜ್ಯಡುಪ್ಪನ 2 ಲಕ್ಷ ಬೆಚ್ಚ ಮನಸ್ಸು ಬೇಲದಕ್ಲ ಸೇವಾ ಭದ್ರತೆ ಬೊಕ್ಕ ಬೇತೆ ಬೇಡಿಕೆಲೆನ ಬಗೆಟ್ ಪ್ರಸ್ತಾಪನೆ ಇಜ್ಜಿ ಬೆಚ್ಚ ಮನಸ್ಸು ಬೇಲದಕ್ಲ ಬೇಡಿಕೆ ನಡಪಾದು ಕೊರಿಯರೆ ತುರ್ತು ಕ್ರಮ ದೆತನೊಡೊಂದು ಒತ್ತಾಯ ಮಲ್ತೆರ. ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬೇಲದಕ್ಲ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಗುರ್ಕಾರ್ಯರ ಭವ್ಯ ಬೊಕ್ಕ ಪದಾಧಿಕಾರಿಗಳು ದುಂಬಾಳ್ತೆ ವಹಿಸದಿತ್ತಿನ ಪ್ರತಿಭಟನೆಡ್ ಅಶ್ಪ ವರ್ಷ ಪ್ರಾಯ ಕಡತಿನಕ್ಲ ಪರವಾದ ಆಜಿ ತಿಂಗಳೊಡ್ ದುಂಬು ಸೇವೆ ಅಕೇರಿಯಾತಿನ ಶಾಂತಿ ಡಿಸೋಜ ಪಾತಿರ್ದ ಎಂಕ್ಲೆಗೆ ಎಂಚಿನ ಹಣಲ ಪರಿಹಾರವನ್ನು ಸರ್ಕಾರ ಒದಗಾವುಡೊಂದು ಒತ್ತಾಯ ಮಲ್ತೆರ. ಕಾರ್ಮಿಕರಿಗೆ ಮಾಸಿಕ ವೇತನ 12,000 ಏರಿಕೆ ಆಗಲೇಬೇಕು. ಅದು ಆದೇಶ ಆಗಿಲ್ಲ. ಸಿದ್ದರಾಮಯ್ಯ ಸರ್ಕಾರದ ಕೇಳ್ತಾರೆ, ಆದೇಶವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಅದೇ ರೀತಿ ಬಜೆಟ್ ನಲ್ಲಿ 6,000 ರೂಪಾಯಿ ಹಣ ಆ ಕುಟುಂಬಕ್ಕೆ ಕೆಲಸ ಕೊಡ್ಬೇಕು ಅಂತ ಒತ್ತಾಯ ಮಾಡ್ತೇವೆ. ಇದು ಮಾನವೀಯತೆ ನೆಲೆ. ನೀವು ಕೂಡ ಅಧಿಕಾರದಲ್ಲಿ ವಿಶ್ವದ ಕಾರ್ಮಿಕರ ರಾಜ್ಯವ್ಯಾಪ್ತಿ ಹೋಗಿ ಏರಿಕೆಯಾದ ಮಾಸಿಕ ವೇತನ 1,000 ರೂಪಾಯಿ ನೀಡಲೇಬೇಕು. ನಿವೃತ್ತರಾದ ಕಾರ್ಮಿಕರಿಗೆ 1 ಲಕ್ಷ ಬೆಳಿಗ್ಗೆ 9 ಗಂಟೆಯಿಂದ 2 ಗಂಟೆ ತನಕ ಪ್ರಾಥಮಿಕ ಶಾಲೆಯಲ್ಲಿ, ಅನುದಾನ ಶಾಲೆಯಲ್ಲಿ ಬಿಸಿಯೂಟ ಕಾರ್ಮಿಕರಾಗಿ 6 ಗಂಟೆ ಕೆಲಸ ಮಾಡಿದಂತಹ ಈ ಕಾರ್ಮಿಕರಿಗೆ ಪಾಪ ಅವರ ಕೊನೆಯ ಜೀವನ ಸಂದರ್ಭದಲ್ಲಿ ಒಂದು ಔಷಧಿ ತೆಗೆದುಕೊಳ್ಳಕ್ಕೆ ಆಗ್ಲಿ ಅಥವಾ ಯಾವುದೇ ಅಗತ್ಯ ವಸ್ತುಗಳಿಗಾಗಿ ಉಪಯೋಗ ಮಾಡಲಿಕ್ಕೆ ಕೈಯಲ್ಲಿ ಹಣ ಇಲ್ಲದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರ ಅವರಿಗೆ ನಿವೃತ್ತಿ ವೇತನ ಹಾಗೆಯೇ ಎಷ್ಟು ವರ್ಷ ದುಡಿದ್ದಾರೆ ಅದಕ್ಕನುಗುಣವಾಗಿ ಒಂದು ಕೆಲಸ ಬಿಟ್ಟು ಹೋಗುವಾಗ ಅವರಿಗೆ ಮುಂದಿನ ಜೀವನಕ್ಕೆ ಸಾಧ್ಯತೆ ಆಗ್ಲಿಕ್ಕಾಗಿ ಒಂದು ನಿವೃತ್ತಿ ವೇತನ ಮತ್ತು ಇಡಿಗಂಟು ಕೊಡಬೇಕು ಅಂತ ನಾವು ಅದಕ್ಕಾಗಿ ಸರ್ಕಾರ ಈಗಾಗಲೇ ಹಣ ಕಾದಿರಿಸಬೇಕು ಅಂತ ನಾವು ಹೇಳಿದೆವು. ಆದರೆ ಇದರ ಬಗ್ಗೆ ಸರ್ಕಾರದ ಗಮನ ಇಲ್ಲ. ಇವತ್ತು 60 ವರ್ಷ ಆಗ್ತಾ ಇದೆ. ಕೆಲವರು ಕಡ್ಡಾಯ ಕೆಲಸ ತೆಗಿದ್ದಾರೆ, ಆದರೆ ಇಡುಗಂಟು ಇಲ್ಲ. ತಿಂಗಳಿಗೆ ಮಾಸಿಕ ಪಿಂಚಣಿ ಕೂಡ ಇಲ್ಲ. ಮೊದಲನೇದಾಗಿ ನಮ್ಮ ಬೇಡಿಕೆ ಕಳೆದ ಸರ್ಕಾರ ಇರುವಾಗ ನಮಗೆ 1,000 ಜಾಸ್ತಿ ಮಾಡಿತ್ತು. ಅದು ಆದೇಶ ಪತ್ರ ಇನ್ನೂ ಕೂಡ ಹೊರಡಿಸಲಿಲ್ಲ. ಅದು ಕೂಡಲೇ ಆದೇಶ ಪತ್ರ ಬಿಡುಗಡೆ ಮಾಡಬೇಕು. ಎರಡನೇದಾಗಿ ಕಾರ್ಮಿಕರಿಗೆ 12,000 ಸಂಭಾವನೆ ಬಿಡುಗಡೆ ಮಾಡಬೇಕು. ಮೂರನೇದಾಗಿ ನಮ್ಮ 60 ವರ್ಷ ವಯೋಮಿತಿಯವರನ್ನು ನಿವೃತ್ತಿ ಮಾಡಿದ್ದಾರೆ. ಅವರಿಗೆ ಯಾವುದೇ ಪಿಂಚಣಿ ಆಗಲಿ ಸವಲತ್ತಾಗಲಿ ನೀಡಲಿಲ್ಲ. ಕೂಡಲೇ ಅದನ್ನು ಜಾರಿ ಮಾಡಬೇಕು. ಜಾರಿ ಮಾಡಲು ಸಾಧ್ಯ ಇಲ್ಲ ಅಂತಾದರೆ ಅವರನ್ನು ಕೆಲಸದಲ್ಲಿ ಮುಂದುವರಿಸಬೇಕು ಎಂದು ನಾವು ಬೇಡಿಕೆ ಇಟ್ಟು ರಾಜ್ಯ ವ್ಯಾಪ್ತಿಯಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಮಂಗಳೂರು ತಾಲೂಕು
ಮುತ್ತೂರು, ಸುಳ್ಯ, ಬೆಳ್ತಂಗಡಿ ಮತ್ತು ಮೂಡುಬಿದ್ರೆ ಇಲ್ಲಿ ಎಲ್ಲ ಕಡೆಯಲ್ಲಿ ಪ್ರತಿಭಟನೆ ನಡೆಸಿ ನಾವು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕಳಿಸ್ತಾ ಇದ್ದೇವೆ. ನಮಗೆ 60 ವರ್ಷ ದುಡಿದವರಿಗೆ ನಮಗೆ ಏನು ಬೆನಿಫಿಟ್ ಕೊಡಲಿಲ್ಲ. ನಮ್ಮ 20 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೆ. ನಾನು ಈಗ ಬಿಟ್ಟು 6 ತಿಂಗಳಾಯಿತು. ನನಗೆ ಒಂದು ಸ್ವಲ್ಪ ನನಗೆ ಅಲ್ಲ ಎಲ್ಲರಿಗೂ ಸಹ 60 ವರ್ಷ ರಿಟೈರ್ಡ್ ಆದವರಿಗೂ ಸಹ ಎಲ್ಲರಿಗೂ ನೀವು ನಮಗೆ ಒಂದು ಏನಾದರೂ ಸಹಾಯಧನ ಕೊಡಬೇಕಂತ ನಿಮ್ಮ ಹತ್ರ ಕೇಳಿಕೊಳ್ತೇನೆ. ಭಾರಿ ತಿಡ್ಲಗ ಅಂಗಡಿಡಿ ಪೊತ್ತುತ್ಬೋದು ಲಕ್ಷಗಟ್ಲೆ ಕಾಸು ನಷ್ಟ ಆಯ್ನ ಸಂಗತಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ರಾಣಿಪುರಟು ನಡೆತದಂಡ. ಕಟೋನುಡಿ ಇತ್ತಿನ ಇಲ್ಲಗ್ಲ ಸೂಪತದಿತ್ತದ ತುರ್ತು ಬತ್ತಿನ ಅಗ್ನಿಶಾಮಕ ದಳತಕ್ಲು ಸೂತೆಕ್ಕಾದೆರ. 300 ಗ್ರಾಮದ ರಾಣಿಪುರ ಇಂಗ್ರೇಜ್ ಎದುರ್ದ ಪೀಟರ್ ಅಪ್ರೂಸ್ ಪನ್ಪನರ್ನ ಬೇರದ ಅಂಗಡಿಗೆ ತಿಡ್ಲು ಬುಡ್ದು ಅಂಗಡಿ ಬಸ್ ಮಾತಂಡ. ಪೀಟರ್ ಆಪುರ್ತುಡು ನಿದ್ರೆಡಿತ್ತೆರ. ಅಂಗಡಿಡು ಸೂಪೊತ್ತಿನೇನು ತುಯಿನ ಒರಿ ಇಲ್ಲಲ್ದಕ್ಲೆನ ಮೆಂತದೇರ. ಅಪಗನೆ ಲಕ್ಕಿನ ಪೀಟರ್ ಕುಟುಂಬ ಅಗ್ನಿಶಾಮಕ ದಳಕ್ಕೂ ಫೋನ್ ಮಲ್ತದ ಬರ್ಪಾದಂಡ. ಅಕುಲ್ ತುರ್ತುಡು ಬತ್ತದ ಸೂತೆಕ್ಕಾದೆರ. ಲಕ್ಷಗಟ್ಲೆ ಬಿಲೆತ ದಿನ ನಿಚ್ಚದ ಅಂಗಡಿ ಸಾಮಾನು ಪೊತ್ತುದು ಪೋತುಂಡು ರಡ್ಡು ಫ್ರಿಜ್ಜಿಲ ಪೊತ್ತುದುಂಡು ಎಲೆಕ್ಟ್ರಾನಿಕ್ ಸಾಧನಲು ಹಾಳಾತಂಡ. ಅಂಗಡಿ ಇಲ್ಲಲ್ದ ಒತ್ತುಗಿತ್ತದ ಕಟೋಣದ ಗೋಡಲ ಪುಡದಂಡು ಎಂದೆಡ್ದು ಅಂದಾಜಿ 20 ಲಕ್ಷ ರೂಪಾಯಿದಾತ ನಷ್ಟ ಆತನದ ತೆರೆದು ಬೈದಂಡ. 300 ಗ್ರಾಮ ಪಂಚಾಯತ್ ಗುರ್ಕಾರ್ಯರು ವಿಲ್ಫ್ರೆಡ್ ಡಿಸೋಜ, ದುಂಬುದ ಒತ್ತು ಗುರ್ಕಾರ್ಯರ ನವೀನ್ ಡಿಸೋಜ, ಕಂದಾಯ ಇನ್ಸ್ಪೆಕ್ಟರ್, ಗ್ರಾಮ ಲೆಕ್ಕಾಧಿಕಾರಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜಾಗಿಗೆ ಬತ್ತದ ನಾಶ ನಷ್ಟದ ಬಗೆಟ್ ಪಿಂದೊಂದೆರ. ಮುನ್ನೂರು ಗ್ರಾಮದ ಪೀಟರ್ ಅಪೂಸ್ರವರ ಈ ಒಂದು ಅಂಗಡಿ ಅವರು ಉದ್ಯಮವನ್ನು ಮಾಡ್ತಾ ಇದ್ದರು. ನಿನ್ನೆ ರಾತ್ರಿ ಬಡಿದ ಸಿಡಿಲಿಗೆ ಮತ್ತು ಮಿಂಚಿಗೆ ಇದು ಸಂಪೂರ್ಣವಾಗಿ ಭಸ್ಮವಾಗಿದೆ. ಅವರ ಅಂಗಡಿಗೆ ನಿನ್ನೆ ತಾನೇ ಅವರು ಸಾಮಾನನ್ನು ಹಾಕಿದ್ರು. ನಿನ್ನೆ ರಾತ್ರಿ ಬಡಿದ ಸಿಡಿಲಿಗೆ ಗುಡುಗಿಗೆ ಸಂಪೂರ್ಣ ಅಂಗಡಿ ಭಸ್ಮ ಆಗಿದೆ. ಒಂದು ಸಾಧಾರಣ ಒಂದು 20 ಲಕ್ಷದವರೆಗೆ ನಷ್ಟವಾಗಬಹುದು. ಅಂದರೆ ಯಾಕೆಂದು ಹೇಳಿದರೆ ಬಿಲ್ಡಿಂಗ್ ಎಲ್ಲವೂ ಕ್ರ್ಯಾಕ್ ಆಗಿದೆ. ಆ ಬಿಲ್ಡಿಂಗಿನ ಹಿಂಬದಿಯಲ್ಲಿ ಅವರ ಮನೆ ಇದೆ. ಮನೆ ಈಗನೇ ಸೋರ್ತಾ ಉಂಟು. ಅಂದರೆ ಈ ಸಿಡಿಲು ಮತ್ತು ಗುಡುಗಿಗೆ ಅದು ಮನೆ ಮತ್ತು ಅಂಗಡಿ ಸಂಪೂರ್ಣ ಕ್ರ್ಯಾಕ್ ಆಗಿದೆ. ಮೇಲ್ಛಾವಣಿ ಅಂದರೆ ಮೇಲಿನ ಸ್ಲ್ಯಾಬ್ ಕ್ರ್ಯಾಕ್ ಆಗಿ ನೀರು ಬೀಳ್ತಾ ಉಂಟು. ಜೀವ ಹಾನಿಯೇನೂ ಆಗಲಿಲ್ಲ. ಆದರೂ ಸರ್ಕಾರ ಇದಕ್ಕೆ ಸ್ಪಂದಿಸಿ ಅವರಿಗೆ ಸೂಕ್ತ ಪರಿಹಾರ ಕೊಡಬೇಕು. ರಾತ್ರಿ 1:30 ಗಂಟೆಗೆ ಸಾಧಾರಣ ಗುಡುಗು ಬಂದಿತ್ತು. ಆ ಗುಡುಗು ಬಂದ ಮೇಲೆ ಅಂಗಡಿಗೆ ಹಾನಿಯಾಗಿದೆ. ನಮಗೆ 3 ಗಂಟೆಗೆ ಗೊತ್ತಾದದ್ದು. ಹಾಗೆ ನಾವು ಹೊರಗೆ ಬಂದಾಗ ಮತ್ತೆ ಫೈರ್ ಸರ್ವಿಸ್ಗೆ ಹೇಳಿಸಿ ಅವನು ತರಿಸಿ ಅವನು ಬೆಂಕಿ ನಂದಿಸುವಂತೆ ಮಾಡಿದ್ದೇವೆ. ತುಂಬ ಹಣ 20 ಲಕ್ಷ ನಷ್ಟವಾಗಿದೆ. ಮಳೆ ಸಂಪೂರ್ಣ ಬೀಳ್ಕೊಂಡು ಬಿಟ್ಟಿದೆ. ನನಗೆ ಸರ್ಕಾರ ಪರಿಹಾರ ಕೊಡಬೇಕಾಗಿ ಕೇಳಿಬಿಡ್ತೇನೆ. ನನ್ನ ಮನೆ ಕೂಡ ಇದು ಡ್ಯಾಮೇಜ್ ಆಗಿ ಸ್ಲ್ಯಾಪ್ ಎಲ್ಲ ಒಡೆದು ಹೋಗಿ
ಎಲ್ಲ ಸೋರ್ತಾ ಇದೆ. ಇಲ್ಲಿ ಫ್ರಿಡ್ಜ್ ಆಗಿರ್ಬೋದು, ಪ್ರತಿಯೊಂದು ಉಪಕರಣಗಳು ನಾಶ ಆಗಿದೆ. ಈ ಅಂಗಡಿಯಲ್ಲಿದ್ದ ಸಾಮಗ್ರಿಗಳು ಸುಮಾರು 20 ಲಕ್ಷ ತನಕ ಇವರಿಗೆ ಡ್ಯಾಮೇಜ್ ಆಗಿದೆ. ಇದನ್ನು ನಮ್ಮ ಸರ್ಕಾರ ಎಚ್ಚೆತ್ತುಕೊಂಡು ಇವರಿಗೆ ಸೂಕ್ತ ಪರಿಹಾರ ಕೊಡಬೇಕು. ನಮ್ಮ ಪೀಟರ್ ಅಪ್ಪೋಸ್ ಕೂಡ ಅವರು ಕೂಡ ತುಂಬ ಕಷ್ಟದಲ್ಲಿದ್ದಾರೆ. ಮತ್ತು ಅವರ ಹೆಂಡತಿ ಕೂಡ ಬೇರೆ ಒಂದು ಶಾಲೆಯಲ್ಲಿ ಬಸ್ಸಿನಲ್ಲಿ ಕೆಲಸ ಮಾಡಿ ಬರುವುದು, ದಿನಕ್ಕೆ ಒಂದು ಜೀವನಾಂಶಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ. ಇಂಥವರಿಗೆ ನಮ್ಮ ಸರ್ಕಾರದಿಂದ ಆದಷ್ಟು ಜಾಸ್ತಿ ಪರಿಹಾರ ಕೊಡಬೇಕು. ಸಿಡಿಲು ಬಡಿದು ಇದು ಮನೆ ಪೂರ ಸಂಪೂರ್ಣ ನಾಶವಾಗಿದೆ. ಇದ್ರ ಬಗ್ಗೆ ನಾವೆಲ್ಲ ಖುದ್ದಾಗಿ ನಾವು ಜಂಟಿ ಸರ್ವೆ ಪರಿಶೀಲಿಸಿದ್ದೇವೆ. ಏನಾದರೂ ಕಂಪನ್ಸೇಷನ್ ಸಿಗಬೇಕಾದ್ರೆ ನಾನು ಆದಷ್ಟು ಮಟ್ಟಿಗೆ 100% ಪ್ರಯತ್ನ ಮಾಡಿ ಸಿಗುವಂಗೆ ಮಾಡ್ತೀವಿ. ಬೆದ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಮೋಹನ ಆಳ್ವೆರ್ ಅಂಗಾರ ಬೆದ್ರಡ್ ಸುದ್ದಿಕೊಟ್ಟಡು ಮಾಹಿತಿ ಕೊಡ್ದು ಪೆಲಕಾಯಿ ಬೊಕ್ಕ ತರಾವರಿ ಪರ್ಂದು ಪಲವಸ್ತಲೆನ ಮಹಾಮೇಳ ಸಮಿತಿದ ನಿಲೆಟ್ ಕೃಷಿತ ಬಗೆಟ್ ಎಡೇನ ತೆರಿನ ಹಿರಿಯರು ಡಾಕ್ಟರ್ LC ಸೋನ್ಸ್ ನೆಂಪುಗಾದ ಸಮೃದ್ಧಿ ಪುದರಡ್ ತರಾವರಿ ಪರ್ಂದು ಪಲವಸ್ತ್ ತೆನಸು ಉತ್ಸವ ಬೆನ್ನಿದ ಸಾಧನೆನ ಪ್ರದರ್ಶನ ಬೊಕ್ಕ ಮಾರುನ ಮಹಾಮೇಳ ಜುಲೈ 14-15 ಬೊಕ್ಕ 15 ಬೆದ್ರದ ವಿದ್ಯಾಗಿರಿತ ಕೆ ಅಮರನಾಥ ಶೆಟ್ಟಿ ಸಭಾವನ್ನು ನಡಪರೆ ಉಂಡೊಂದು ತೆರಿಪಾಯಿರು. ದೇಶದ ಬೊಕ್ಕ ಪಿದೈ ದೇಶದ ಫಲವಸ್ತದ ಐಕ್ಲೆನ ಮಾರುನ 15 ಹೆಚ್ಚ ನರ್ಸರಿಲು ಪಾಲ್ದಿತ್ತೊನ್ನುವ 150 ಹೆಚ್ಚ ಅಂಗಡಿಲೇನ ಅಟ್ಟಣೆ ಮಲ್ತದಂಡ ಅಪರೂಪದ ಚಂದ್ರ ಪೆಲಕಾಯಿ ಮಂಕಲರಡ್ ಬೊಕ್ಕ ಸಿದ್ದು ಪೆಲಕಾಯಿ ಜಾತಿ ಸೇರ್ದು ಊರ್ದ ಅವ್ಯೇತು ಜಾತಿದ ಪೆಲತ ಪ್ರದರ್ಶನ ಬೊಕ್ಕ ಮಾರಾಟ ದಿವೊಂದುಂಡು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾಡು ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ, ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ ಇಂಚ ಬೇತೆ ಬೇತೆ ಸರಕಾರಿ ಇಲಾಖೆಲು ಒಡಿಪು ಸೇರಿದ ಜಿಲ್ಲೆದ ರೈತ ಸಂಘಲು ಬೆದ್ರದ MCS ಬ್ಯಾಂಕ್, ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಲು, ಬರವು ಸಂಸ್ಥೆಲು, ಧಾರ್ಮಿಕ ಸಂಸ್ಥೆಲು ಈ ಮಹಾಮೇಳೋಡು ಪಾಲ್ದೆತೊನ್ವಂದು ಡಾಕ್ಟರ್ ಮೋಹನ ಆಳ್ವ ಪಂಡ್ಯರ. ಮಹಾಮೇಳ ಸಮಿತಿ ಪದಾಧಿಕಾರಿಗಳು, ಸಂಘ ಸಂಸ್ಥೆಲಿನ ಪ್ರತಿನಿಧಿಗಳು ಸುದ್ದಿಕೊಟ್ಟಡು ಪಾಲ್ಪಡೆದಿದ್ದರು. ನಮ್ಮ ಮೂಡುಬಿದಿರೆಯ ಹೆಸರನ್ನು ಲೋಕಕ್ಕೆ ಪರಿಚಯಿಸುವುದರಲ್ಲಿ ಬಹಳ ದೊಡ್ಡ ಕೆಲಸವನ್ನು ಮಾಡಿದಂಥ, ಕೃಷಿಯಲ್ಲಿ ಬಹಳ ದೀರ್ಘಕಾಲ ಕೆಲಸ ಮಾಡಿದಂಥ, ಈಗ ಕೀರ್ತಿಶೇಷರಾದಂಥ ಕೃಷಿ ಋಷಿ ಡಾಕ್ಟರ್ LC ಸೋನ್ಸ್ರ ಹೆಸರನ್ನು ಇಟ್ಟುಕೊಂಡು ಇದು ನಡೆಯುವಂಥ ಒಂದು ಮೇಳ. ಇದಕ್ಕೆ ಸಮೃದ್ಧಿ ಅಂತೇಳಿ ಹೆಸರನ್ನು ಇಟ್ಟಿದ್ದೇವೆ. ಇದರಲ್ಲಿ ವಿವಿಧ ರೀತಿಯ ಹಲಸು, ವೈವಿಧ್ಯಮಯಗಳ ಹಣ್ಣುಗಳು ಮತ್ತು ಆಹಾರೋತ್ಸವ ಮತ್ತು ಕೃಷಿ ಪರಿಕರಗಳ ಪ್ರದರ್ಶನ ಮತ್ತು ಮಾರಾಟದ ಮೇಳ. ಇದು ಈ ತಿಂಗಳು 14, 15 ಮತ್ತು 16ರಂದು ನಡೆಯುವಂಥ ಕಾರ್ಯಕ್ರಮ. ಇದು ಮುಡಿದಗುತ್ತು ಕೆ ಅಮರನಾಥ ಶೆಟ್ಟಿ ಸಭಾಭವನ ವಿದ್ಯಾಗಿರಿಯಲ್ಲಿ ನಡೆಯುವಂಥ ಕಾರ್ಯಕ್ರಮ. ಇದು ಬೆಳಿಗ್ಗೆ 7ರಿಂದ ಸಾಯಂಕಾಲ 7 ತನಕ ಈ ಮೇಳ ನಡೀತದೆ. ಬೆಳಿಗ್ಗೆ 7ರಿಂದ ಸಾಯಂಕಾಲ 7 ತನಕ. ಇದರಲ್ಲಿ ಈಗಾಗಲೇ 150 ಸ್ಟಾಲ್ನಷ್ಟು ಬುಕ್ ಆಗಿದೆ. ಆದರೆ 200 ಸ್ಟಾಲ್ ಮಾಡುವಂಥ ಅವಕಾಶ ಇದರ ಒಳಗೆ ಇದೆ. ಇದರ ಅಲ್ಲದೆ ನರ್ಸರಿಗಳು, ಬೇರೆ ಬೇರೆ ನಮ್ಮ ದೇಶೀಯ ಮತ್ತು ವಿದೇಶಿಯ ತಳಿಗಳನ್ನು ಪರಿಚಯಿಸುವಂಥ ನರ್ಸರಿಗಳು, 15 ನರ್ಸರಿಗಳು ಆ ಸಮಯದಲ್ಲಿ ಅಲ್ಲಿ ಬರ್ತದೆ. ಇದರ ಒಟ್ಟಿಗೆ ಬಹಳ ಮುಖ್ಯವಾಗಿ ಇವತ್ತು ಹಲಸಿನ ಬೇರೆ ಬೇರೆ ರೀತಿಯ ಹಲಸುಗಳು ಆ ಸಮಯದಲ್ಲಿ ಬರ್ತಾ ಇದೆ. ಇದರಲ್ಲಿ ಬಹಳ ಮುಖ್ಯವಾಗಿ ತುಮಕೂರು, ದೇವನಹಳ್ಳಿ, ರಾಮನಗರ, ಸಕರಾಯಪಟ್ಟಣ, ಶಿವಮೊಗ್ಗ, ದೊಡ್ಡಬಳ್ಳಾಪುರ. ಇದರಲ್ಲಿ 14ನೇ ತಾರೀಕಿನ ದಿವಸ ಉದ್ಘಾಟನಾ ಸಮಾರಂಭ ನಡೆಯುತ್ತದೆ. ಅದು ಸಂಜೆ 4 ಗಂಟೆಗೆ. ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ವರ್ಯರವರು, ನಮ್ಮ ಜೈನ ಮಠದ ಸ್ವಾಮೀಜಿಯವರು ಆಶೀರ್ವಚನ ಮಾಡಲಿಕ್ಕಿದ್ದಾರೆ. ಉದ್ಘಾಟನೆಯನ್ನು ನಮ್ಮ ಮಾಜಿ ಸಚಿವರಾದಂಥ ಶ್ರೀ ಕೆ ಅಭಯಚಂದ್ರರು ಮಾಡಲಿಕ್ಕಿದ್ದಾರೆ. ಅಲ್ಲಿ ಗೌರವ ಉಪಸ್ಥಿತಿಯಾಗಿ ಶ್ರೀ ಕೆ ಶ್ರೀಪತಿ ಭಟ್ರವರು, ಬಾಹುಬಲಿ ಪ್ರಸಾದರು, ಚಂದ್ರಶೇಖರ್ ಎಂ ಮತ್ತು ಶ್ರೀ ಎನ್ ಸತೀಶರು, ಅದು ಅರಣ್ಯ ಸಂರಕ್ಷಣಾಧಿಕಾರಿಗಳು, ಮತ್ತು ಡಾಕ್ಟರ್ ಬಿ ಧನಂಜಯ್, ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರು KVK ಬ್ರಹ್ಮಾವರ, ಶ್ರೀ ಕೆಂಪೇಗೌಡ, ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಮಂಗಳೂರು, ಮತ್ತು ನಮ್ಮ SKDRDPಯ ಅದರ ಪ್ರಾದೇಶಿಕ ನಿರ್ದೇಶಕರಾದಂಥ ಶ್ರೀ ದುಗ್ಗೇಗೌಡರು, ಮತ್ತು ಶ್ರೀ ವೇಣುಗೋಪಾಲ SG ನವನೀತ್ ನರ್ಸರಿ ಪುತ್ತೂರು, ಇವರಿದ್ದುಕೊಂಡು ನಡೆಯುವಂಥ ಉದ್ಘಾಟನಾ ಸಮಾರಂಭ. ಮತ್ತು ಸಮಾರೋಪ ಸಮಾರಂಭವನ್ನು ಭಾನುವಾರ ಇಟ್ಟುಕೊಂಡಿದ್ದೇವೆ. ಇದು ಸಂಜೆ 3ರಿಂದ 5 ಗಂಟೆ
ತನಕ. ಇಲ್ಲಿ ನಮ್ಮ ಶಾಸಕರು ಉಮನಾಥಿ ಕೋಟ್ಯಾನ್ರವರು ಅಧ್ಯಕ್ಷ ವಹಿಸಿಕೊಳ್ಳಲಿದ್ದಾರೆ. ಸಂಪತ್ ಸಾಮ್ರಾಜ್ಯರು ಮತ್ತು ನಾಗರಾಜ್ ಬಿ ರೋಟರಿ ಕ್ಲಬ್ನ ಇವರು ಅತಿಥಿಗಳಾಗಿ ಇದ್ದಾರೆ. ಇದು ಬಹಳ ಮುಖ್ಯವಾಗಿ ನಮ್ಮ ಇಲ್ಲಿ ಮೂಡುಬಿದಿರೆಯಲ್ಲಿರುವಂಥ ಒಂದು 60ಕ್ಕೂ ಮಿಕ್ಕಿದಂಥ ಎಲ್ಲ ಸಂಘ ಸಂಸ್ಥೆಯವರು ಸೇರಿಕೊಂಡು ಮಾಡುವಂಥದ್ದು. ಪುತ್ತೂರದ ಪುದರ್ಪೋಯಿ ಸ್ಯಾಕ್ಸಫೋನ್ ಕಲಾವಿದರು ಡಾಕ್ಟರ್ ಪಿ.ಕೆ. ಗಣೇಶರನ ಕಲಾ ಸೇವೆಗೆ ಕಲಾನಿಧಿ ಪ್ರಶಸ್ತಿದ ಮರ್ಯಾದೆ ಸಂದಿದಂಡ. ತಮಿಳುನಾಡದ ಮೈಲಾಡುತುರೈಡ್ ಉಪ್ಪುನ ಧರ್ಮಾಪುರಂ ಅಧೀನಂ 27ನೇ ಗುರು ಮಹಾಸನ್ನಿಧಾನಂ ತಿರುಪಾನಂದಲ್ ಕುಂಭಾಭಿಷೇಕ ನಡೆದಿನ ಸಂಗೀತ ಕಚೇರಿಡ ಡಾಕ್ಟರ್ ಪಿ.ಕೆ. ಗಣೇಶರಿಗೆ ಕಲಾನಿಧಿ ಪ್ರಶಸ್ತಿ ಕೊಡ್ದು ಮರ್ಯಾದೆ ಮಲ್ದಂಡ. ಗಣೇಶರಿಗೆ ಬಂಗಾರದ ಪದಕ ಬಕ ಸ್ಯಾಕ್ಸಫೋನ್ ಕಲಾನಿಧಿ ಪ್ರಶಸ್ತಿದ ಮರ್ಯಾದೆ ಸಂದಾಯರ. ಡಾಕ್ಟರ್ ಗಣೇಶ್ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಸ್ಯಾಕ್ಸಫೋನ್ ಸಂಗೀತದಾರ ಆದ ಸೇವೆ ಸಂದ ಒಂದುಲ್ಲೇರ. ಕುಡ್ಲದ ಮಾತಾ ಅಮೃತಾನಂದಮಯಿ ಸೇವಾ ಸಮಿತಿದ ಗುರುಕಾರ್ಯರ ಡಾಕ್ಟರ್ ವಸಂತಕುಮಾರ ಪೆರ್ಲಾ ಸುದ್ದಿಕೊಟ್ಟೋಡು ಪಾತಿರ್ದು ಮಾತಾ ಅಮೃತಾನಂದಮಯಿ ಮಠ ಕುಡ್ಲದ ನಿಲೆಟ್ ಒಡಿಪು ಜಿಲ್ಲೆ ಕಾಪು ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಸಭಾಂಗಣಡು ಜುಲೈ 14 ಐತರ ಗುರುಪುಣ್ಣಮೆ ಆಚರಣೆ ನಡಪಾವುಂಡು. ಆನಿ ಲೋಕ ಕಲ್ಯಾಣಗಾದ ಸಾಮೂಹಿಕ ಸರ್ವೈಶ್ಚರ್ಯ ಪೂಜೆ ಬಕ ಮಹಾಮೃತ್ಯುಂಜಯ ಹೋಮ ದಿವೊಂದುಂಡು. ಅಮೃತಾನಂದಮಯಿ ಮಠದ ಸ್ವಾಮಿನಿ ಮಂಗಳಾಮೃತ ಪ್ರಾಣಮಿರನ ಸಾರಥ್ಯುಡು ಕಾಂಡ ಎನ್ಮರೆಡ್ದು ಮಧ್ಯಾಹ್ನ 1 ಗಂಟೆ ಮುಟ ಶ್ರೀ ಗುರು ಪಾದುಕಾ ಪೂಜೆ ಮಹಾಮೃತ್ಯುಂಜಯ ಹೋಮ ಸರ್ವೈಶ್ವರ್ಯ ಪೂಜೆ ಆರತಿ ಭಕ್ತಿರೆಡ್ದು ಕ್ಷೀರಾಭಿಷೇಕ ನಡಪಾದು ಮಹಾಪ್ರಸಾದ ಪಟ್ಟುಂಡು ಎಂದಿಟ್ಟು ಒವ್ವೇ ಜಾತಿ ಮತ ಧರ್ಮ ವರ್ಣ ಭೇದದಂತೆ ಪೂಜೆಡು ಪಾಲ್ದಿತೊಂದು ಪ್ರಾರ್ಥನೆ ಮಲ್ಪಲೆಂದು ಪಂಡೆರ. ಪ್ರಕೃತಿ ರಕ್ಷಣೆಗೆ ಮಾತಾ ಅಮೃತಾನಂದಮಯಿ ಅಮ್ಮ ಮುಖ್ಯ ಒತ್ತು ಕೊರೊಂದಿತ್ತದು ಆಲೆಕ್ಕೊಡು 2,000 ಪಟ್ಟುವ ಅಮೃತ ಫ್ಯಾಮಿಲಿ ಸದಸ್ಯರಾದ ಸಮಾಜ ಸೇವೆ ಸಂದಾವನ ಅವಕಾಶ ಭಕ್ತಿರೆಗುಂಡು ಮಾತಾ ಅಮೃತಾನಂದಮಯಿ ಸೇವಾ ಸಮಿತಿ ದಕ್ಷಿಣ ಕನ್ನಡ ಉಡಿಪು ಬೊಕ ಉತ್ತರ ಕನ್ನಡ ಜಿಲ್ಲೆಲನ ಒಟ್ಟು ಸಿರಿಗೆಡ ಪವಿತ್ರ ಕ್ಷೇತ್ರ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ನಡಪುನ ಈ ಕಾರ್ಯಕ್ರಮಟ್ಟು ಮಾತೆರ್ಲ ಪಾಲ್ದೆತನೊಡೊಂದು ಡಾಕ್ಟರ್ ವಸಂತಕುಮಾರ ಪೆರ್ಲ ಭಿನ್ನೈತೊಂಡೆರ. ಮಾತಾ ಅಮೃತಾನಂದಮಯಿ ಸೇವಾ ಸಮಿತಿ ಒಡಿಪುದ ಗುರುಕಾರ್ಯರು ಯೋಗೀಶ್ ಒತ್ತು ಗುರುಕಾರ್ಯರು ಸುರೇಶ್ ಅಮೀನ್ ವೈದ್ಯಕೀಯ ಸೇವಾ ವಿಭಾಗದ ದೇವದಾಸ್ ಪುತ್ರನ್ ಸುದ್ದಿ ಕೊಟ್ಟೊಡಿದ್ದೇರು. ಇದೇ ತಿಂಗಳ 16ನೇ ತಾರೀಕು ಅಂದರೆ ಮುಂದಿನ ಭಾನುವಾರ ಉಚ್ಚಿಲದ ಮಹಾಲಕ್ಷ್ಮಿ ದೇವಸ್ಥಾನದ ಸಭಾಭವನದಲ್ಲಿ ಬಹಳ ಅದ್ಧೂರಿಯಿಂದ ಗುರುಪೂರ್ಣಿಮಾ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಗುರುಪೂರ್ಣಿಮಾ ಉತ್ಸವ ಮಾತಾ ಅಮೃತಾನಂದಮಯಿ ಮಠದ ಅಭೂತಪೂರ್ವವಾದ ಮತ್ತು ಅದ್ವಿತೀಯವಾದ ಕಾರ್ಯಕ್ರಮಗಳಲ್ಲಿ ಒಂದು. ನಾವು ಕಳೆದ ವರ್ಷದಿಂದ 3 ಜಿಲ್ಲೆಗಳವರು ಸೇರಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ಕಾರವಾರ ಜಿಲ್ಲೆ ಅಂದರೆ ಉತ್ತರ ಕನ್ನಡ ಜಿಲ್ಲೆ. ಈ 3 ಜಿಲ್ಲೆಗಳ ಭಕ್ತವೃಂದದವರು ಸೇರಿಕೊಂಡು ಈ ಗುರುಪೂರ್ಣಿಮಾ ಉತ್ಸವವನ್ನು ಅತ್ಯಂತ ವೈಭವದಿಂದ ಆಚರಿಸ್ತಾ ಇದ್ದೇವೆ. ಸುಮಾರು 2,000ದಷ್ಟು ಮಂದಿ ಭಕ್ತಾದಿಗಳನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತಹ ಮಹಾಮೃತ್ಯುಂಜಯ ಹೋಮ ಇರಬಹುದು, ಸರ್ವೈಕಾದಶಿ ಪೂಜೆ ಇರಬಹುದು, ಸರ್ವೈಶ್ವರ್ಯ ಪೂಜೆ ಇರಬಹುದು ಇತ್ಯಾದಿ ಪೂಜೆಗಳನ್ನು ಮಾಡುವುದರ ಮೂಲಕ ಲೋಕ ಕಲ್ಯಾಣವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದೇವೆ. ಸ್ಥಳೀಯ ಆಡಳಿತ ಗುಮನ ಕೊರಂದೆ ರೈತರು ಬೊಕ್ಕ ಶಾಲೆಗೆ ಬೊಪ್ಪನ ಜೋಕುಲು ಬಲಿ ಬರ್ಪುನ ಸ್ಥಿತಿಗತಿಯ ದುರಾತಂಡ ನಡತೊಂದು ಪೋಯ ರೈತಿನ ಸಂಕ ಪೊಲಿದ ಇರುವೈಲ್ ಗ್ರಾಮ ಪಂಚಾಯತ್ ಸುತ್ತದ ಪುದ್ರೋಡಿ ದಕ್ಲಿಗೆ ಭಾರಿ ಸಮಸ್ಯೆ ಉಂಡಾತಂಡ. ಮುಲ್ಕಿ ಬೆದ್ರ ತಾಲೂಕದ ಇರುವೈಲ್ ಗ್ರಾಮ ಪಂಚಾಯತ್ ಸುತ್ತದ ಪುದ್ರೋಡಿ ಕೃಷಿ ಭೂಮಿದ ನಡುಟು ಒಂಜಿ ತೋಡು ಇತ್ತದ ಇಂದತ ನೀರು ಸೀದಾ ನಂದಿನಿಸುವುದೇ ಸೇರುಂಡು. ಮರಿಯಲೊಡು ದಿಂಜಿದ ಪರಿಪುನ ಈ ತೋಡುಗು ಕರಿನ 10 ವರ್ಷದುಂಬು ಎಳ್ಯ ಸಂಕ ಕಟ್ಟದಿತ್ತದ. ಈ ಸಂಕೊಡೆ ದಿನನಿತ್ಯ ಪಾಕ ಜನ ಕಡತದು ಪೋಂದಿತ್ತದ. ಜನಕುಲು ತಂಕ್ಲೆನ ದಿನನಿತ್ಯದ ಕಾರ್ಯಗೂ ಈ ಸಂಕ ಭಾರಿ ಪ್ರಯೋಜನ ಆದಿತ್ತಂಡ. ಆಂಡ ಕರಿನ 1.5 ವರ್ಷದುಂಬು ಒಂದು ಪೊಲಿದು ಪುಡ್ದುಂಡು ಸುತ್ತಮುತ್ತದ ಜನಗಳಿಗೆ ಸಮಸ್ಯೆ ಉಂಡಾತಂಡ. ಪಾಕ ಸರ್ತಿ ಪಂಚಾಯತ್ಗೆ ಭಿನ್ನೈ ತೊಂಡಲ ಪ್ರಯೋಜನದಾಂತ ಪೋತುಂಡು.
ಪಂಚಾಯತ್ ಗುಮನಗು ಕನತಂಡಲ ಪ್ರಯೋಜನ ಇಜ್ಜಂದನಗ ಊರ್ದಕ್ಲಿ ಸೇರ್ದು ಕಂಗುಲಿನ ಕಟ್ತದ ಕನತು ಪಾಡ್ದು ಕಟ್ಟದ ಸಂಕ ಮಲ್ದೇರ ಒಂದು ಸಮಸ್ಯೆ ಒಂತೆ ಪರಿಹಾರ ಮಲ್ತೊತಂಡು ದಿನನಿತ್ಯ ಶಾಲೆದ ಜೋಕ್ಲು ಈ ಕಂಗದ ಸಂಕ ಕಡತು ಪೋಂದಿತ್ತದು ಈ ತತ್ಕಾಲದ ಸಂಕ ಭಾರಿ ಪ್ರಯೋಜನ ಆತಂಡು ಆಂಡ ಕಂಗು ವರ್ಷಲ ಬದಲ್ಪವಡಾಪುಂಡು ಮುಲ್ಪ ಕಾಂಕ್ರೀಟ್ ಸಂಕನು ಊರ್ದ ಆಡಲ್ತನೆ ಕಟ್ಟಾದು ಕೊರಲಿ ಇಂದಕ್ಕೆ ಹೆಚ್ಚ ಅನುದಾನದ ಅಗತ್ಯ ಬುರುಜಿ ಆಂಡ ಪಂಚಾಯತ್ ಗುಮನ ಕೊರಂದೆ ಈ ಯೋಜನೆ ಅಡಿಕು ಬುರೊಂದುಂಡು ಆಯ್ನತು ಬೇಗ ಇಡೆಗು ಹೊಸ ಸಂಕ ಕಟ್ಟಾದ ಸಮಸ್ಯೆ ಪರಿಹಾರ ಮಲ್ಪಡಾತಂಡು. ನಾವು ತೋಡಾರ ಶಾಲೆಗೆ ಹೋಗುವ ಮಕ್ಕಳನ್ನು ಅದೇ ದಾರಿಯಲ್ಲಿ ಕಳಿಸೋದು. ಆದರೂ ಸಂಕ ಬಿದ್ದು 2 ವರ್ಷ ಆಯಿತು. ತೋಡಾರ ಗ್ರಾಮದಲ್ಲಿ ಗ್ರಾಮ ಸಭೆ ಆಗುವಾಗ ನಾವು ಎಲ್ಲ ವಿಷಯ ಹೇಳಿದ್ದೇವೆ, ಆದರೂ ಏನು ಕ್ರಮ ಕೈಗೊಳ್ಳಿಲ್ಲ. ಮತ್ತು ನಮ್ಮ ಗದ್ದೆಗೆಲ್ಲ ನೀರು ಬಿದ್ದು ಆ ಸಂಕದಲ್ಲಿ ಎಲ್ಲ ಕಸ ತುಂಬಿ ಗದ್ದೆಗೆ ನೀರು ಹೋಗಿ ಎಲ್ಲ ಹಾಳಾಗ್ತದೆ. ಇದಕ್ಕೆ ಬೆಳೆ ಹಾಳಾದರೆ ಯಾರು ನಾಶ ಆಡಿದ್ರೆ ಯಾರು ಹೊಣೆ? ಪಂಚಾಯಿತಿಯವರಿಗೆ ಮನವಿ ಕೊಟ್ಟಿದೆ, ಮಾಡ್ತೇನೆ ಅಂತ ಹೇಳಿ ಏನೂ ಸುದ್ದಿ ಇಲ್ಲ. ಮತ್ತು ಹೋದ ವರ್ಷ ಅದಕ್ಕೆ ಅಡಿಕೆ ಮರ ಹಾಕಿದ್ದಕ್ಕೆ 4,000 ರೂಪಾಯಿ ಕೆಲಸದವರಿಗೆ ಕೊಟ್ಟಿದ್ದಾರೆ. ಅದು ಏನು ಈಗ ಬಲ ಇಲ್ಲದಾಗೆ ಆಗಿದೆ. ಮಾಡ್ತೇವೆ ಅಂತ ಹೇಳ್ತಾರೆ. ಮಾಡ್ತೇವೆ ಅಂತ ಹೇಳುವಾಗ ಅವರು ಬಂದು ನೋಡಿ ಹೋಗಿದ್ದ ಅವರು ವಾಪಸ್ ಬರಲೇ ಇಲ್ಲ ಇಲ್ಲಿ. ಆದ್ದರಿಂದ ನಮಗೆ ಮಕ್ಕಳನ್ನು ಈ ಮಳೆಗಾಲದಲ್ಲಿ ಶಾಲೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲ ನೀರಿನಲ್ಲಿ ಹೋದರೆ ಯಾರು ಅದಕ್ಕೆ ಹೊಣೆ ಆಗ್ತಾರೆ? ನಾವೇ ಹೋಗಬೇಕು. ನಾವು ಮಕ್ಕಳನ್ನು ತರಲಿಕ್ಕೆ ಹೋಗುವುದಾ, ನಮ್ಮ ಮನೆ ಕೆಲಸ ನೋಡುವುದಾ? ಅಲ್ಲ, ಆಚೆ ಈಚೆ ಗದ್ದೆ ಉಂಟು, ಆ ಗದ್ದೆಗೆ ನೀರು ಎಲ್ಲ ಸಂಕ ಬಿದ್ದು ನೀರೆಲ್ಲ ಗದ್ದೆಯಲ್ಲಿ ಹೋಗಿ ನಮ್ಮದು ಬೆಳೆ ಕೂಡ ನಾಶ ಆಗ್ತದೆ. ಮತ್ತೇನು ಮಾಡಲಿಕ್ಕೆ ಆಗ್ತದೆ ನಮಗೆ? ಅದಕ್ಕಾಗಿ ಆದಷ್ಟು ಬೇಗ ನಮಗೆ ಮಾಡಿಕೊಟ್ಟರೆ ಒಳ್ಳೆದಂತೆ ನಾವು ಅವರಲ್ಲಿ ಮನವಿ ಮಾಡಿದ್ದೇವೆ. ಇಷ್ಟವರೆಗೆ ಅವ್ರು ಯಾರು ಬರಲಿಲ್ಲ. ತುಂಬಾ ಕಷ್ಟ ಆಗುತ್ತೆ. ಬೆಳಿಗ್ಗೆ ಮತ್ತೆ ಸಂಜೆ ನಮ್ಮ ಕೆಲಸವನ್ನು ಬಿಟ್ಟು ನಾವು ಮಕ್ಕಳನ್ನ ಕರ್ಕೊಂಡು ಬರಬೇಕು. 2 ಟೈಮ್ ಹೋಗ್ಲಿಕ್ಕೂ ನಮಗೂ ಮನೇಲಿ ನಮ್ಮದೇ ಅಂತ ಕೆಲಸ ಇರುತ್ತೆ ಅಲ್ವಾ. ಮಕ್ಕಳು ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಮಳೆ ಬಂದ್ರೆ ನಮ್ದು ಮನೆ ಕೆಲಸ ಬಿಟ್ಟು ನಾವು ಹೋಗಿ ಅಲ್ಲಿ ನಿಲ್ಬೇಕಾಗುತ್ತೆ, ಮಕ್ಕಳು ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ. ಇಲ್ಲಾಂದ್ರೆ ಮಕ್ಕಳಿಗೆ ಮಾರ್ಗದಿಂದ ಬರಬೇಕು. ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳು ಮಾರ್ಗದಿಂದ ಬಂದ್ರೆ ನಾವು ಹೋಗ್ಬೇಕು, ರಸ್ತೆ ಬದಿಯಲ್ಲಿ ಗಾಡಿ ಎಲ್ಲ ಬರ್ತದೆ, ತೊಂದರೆ ಆಗ್ತದೆ ಮಕ್ಕಳಿಗೆಲ್ಲ. ಸಣ್ಣ ಸಣ್ಣ ಮಕ್ಕಳು ಇರುದು ರೋಡಲ್ಲಿ ಅಂದ್ರೆ ಒಂದು 5-6 ಕಿಲೋಮೀಟರ್ ಹೋಗ್ಬೇಕಾಗುತ್ತೆ. ಇದಂದ್ರೆ ಒಂದು 1/4 ಗಂಟೆದು ದಾರಿ ಅಲ್ವಾ. ಇದು ಮೊದ್ಲಿಂದ ಇದ್ದಂತ ದಾರಿ, ಇವಾಗೇನು ಹೊಸದಾಗಿ ಮಾಡಿರೋದಲ್ಲ. ಆ ಮೊದ್ಲಿಂದ ಸಾರ್ವಜನಿಕರು ಓಡಾಡುವಂತ ದಾರಿ. ಕೆಲಸಕ್ಕೆ ಹೋಗೋರು ಹೋಗ್ತಾರೆ, ಎಲ್ಲ ಪ್ರತಿದಿನ ಜನಗಳು ಓಡಾಡ್ತಿದ್ದಾರೆ. ಅಂತ ಸಂಖ್ಯೆ ಹಿಂಗಾಗಿದೆ ಅನ್ಬೇಕಾದ್ರೆ ಅದನ್ನ ಸರಿ ಮಾಡ್ಬೇಕಲ್ವಾ. ಆಗ್ತಾ ಇದೆ. ಮಳೆ ಬಂದಾಗ ಮಕ್ಕಳಿಗೆ ಶಾಲೆ ಇಲ್ಲ, ಮಕ್ಕಳು ಎಜುಕೇಶನ್ ಹಾಳಾಗುತ್ತೆ. ಈ ಕಡೆ ನಮ್ದು ಮನೆದು ಕೆಲಸ ಸಹ ಇಲ್ಲ, ಮಕ್ಕಳನ್ನೇ ನೋಡ್ತಾ ಕೂರ್ಬೇಕಾಗುತ್ತೆ ಬೆಳಿಗ್ಗೆ ಮತ್ತೆ ಸಂಜೆ. ಶಂಕ ದಾಟ್ಕೊಂಡು ಆ ಕಡೆ ಹೋಗ್ಬೇಕು. ಕೆಲವರು ಭತ್ತ ಎಲ್ಲ ಬೆಳೆಸ್ತಾರೆ, ಅವರಿಗೆ ಭತ್ತ ಕೊಂಡೋಗ್ಬೇಕಾದ್ರೆ ಆ ಶಂಕದಿಂದಲೇ ಹೋಗ್ಬೇಕು, ಇಲ್ಲಾಂದ್ರೆ ಅವ್ರು ಮಾರ್ಗದಿಂದ ಹೋಗ್ಬೇಕು. ಆ ಶಂಕ ಬಿದ್ದದ್ರಿಂದ ಈಗ ಮಳೆ ಅವ್ರಿಗೆ ಆ ಕಡೆ ಹೋಗ್ಲಿಕ್ಕೂ ಆಗುದಿಲ್ಲ, ಈ ಕಡೆ ಬರ್ಲಿಕ್ಕೂ ಆಗುದಿಲ್ಲ. ತುಂಬಾ ಕಷ್ಟ ಆಗ್ತದೆ. ಕಸ ಕಡ್ಡಿ ಎಲ್ಲ ಅವರ ಗದ್ದೆಗೆ ಹೋಗಿ ಬೀಳ್ತದೆ ಶಂಕ ಈಗ ಬಿದ್ದಿದ್ರಿಂದ. ಧರ್ಮಗೂ ಗಂಗಸರ ಕೊರಿಯರೆ ಈ ಚಿತ್ರ ರೀತಿಡು ಪ್ರತಿಭಟನೆ ನಡಪಾದ ಸರ್ಕಾರಗೂ ಒತ್ತಾಯ ಮಲ್ತಿನ ಸಂಗತಿ ಒಡಿಪು ಜಿಲ್ಲೆದ ಚಿತ್ತರಂಜನ್ ಸರ್ಕಲ್ಡ್ ನಡೆತದಂಡು. ಒಡಿಪು ಜಿಲ್ಲೆ ನಾಗರಿಕ ಸಮಿತಿದ ನಿತ್ಯಾನಂದ ಒಳಕಾಡು ದುಂಬಾಳ್ತದ ಈ ಪ್ರತಿಭಟನೆಡು ಪರ್ಪೆಲರಿಗೆ ಮಾಲೆ ಪಾಡ್ದು ಸಮ್ಮನ ಮಲ್ತದ ಆರತಿ ಪತ್ತದ ಮರ್ಯಾದೆ ಸಂದಾದಂಡು. ಈ ಪೊರ್ತುಡು ಪ್ರತಿಭಟನೆಯನ್ನು ಉದ್ದೇಶಿತದ ಪಾತ್ಯರ್ನ ದಿನಮಜೂರಿ ಬೇಲದಕ್ಲು ಇಂಚಿಪದ ಬಜೆಟ್ ಗಂಗಸರದ ವಿಲಿನ ಸರ್ಕಾರ ಇರುವ ಶೇಕಡ ಹೆಚ್ಚ ಮಲ್ದಂಡು. ಸರ್ಕಾರದ ಧರ್ಮದ ಯೋಜನೆಗೆ ಕಾಸು ಎಂಕ್ಲೆಡ್ದೆ ಬರ್ಪುನಿ ಎಂಕ್ಲೆಗ್ ಅಮಲು ಮಾಲ್ದ ಬೆಲೆ ತಗ್ಗಾಲೆ ಇಜ್ಜಂಡ ಕಾಂಡೆ 90 ಬೈಯಗ್ 90 ಧರ್ಮಗು ಕೊರ್ಲೆ ಇಜ್ಜಂಡ ಗಂಗಸರ ಬಂದು ಮಲ್ಪಲೆ ಆ ಕಾಸನ ಎಂಕುಲು ಎಂಕ್ಲೆನ ಬಡಿದೆ ಜೋಕ್ಲೆಗು ಕೊರ್ಪ ಎಂಕ್ಲೆನ ಬಡಿದೆ ಜೋಕ್ಲೆನ ಎಂಕುಲೆ ಕಾಸು ಕೊಡ್ದು ದೇವಸ್ಥಾನಲಿಗೆ ಲೆತ್ತೊಂದು ಪಪ್ಪ ಅಂದು ಎವರತು ಜಯರು. ಸರ್ಕಾರದ ಅವರ ಏನು ಬೇಡಿಕೆ ಇದೆ ಅದನ್ನು ಸರ್ಕಾರ ಮಾಡಿಕೊಡ್ಬೇಕಂತೇಳಿ ನಾನು ವಿನಂತಿಸಿದ ಅವರಿಗೆ ನಾವು ಒಂದು ಏನು ಹರಿವಾಣದಲ್ಲಿ ನಾವು ದೊಡ್ಡ ಹರಿವಾಣದಲ್ಲಿ ಒಂದು ವಿಶೇಷವಾಗಿ ಪೂಜೆಯನ್ನು ನಾವು ಮಾಡ್ತಿದ್ದೇವೆ. ಯಾಕೆಂತ ಹೇಳಿದರೆ ಅವರು ಸರ್ಕಾರದ ಸ್ವತ್ತು ಅವರು.
ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ತಿರುವೈಲು ವಾಮಂಜೂರು ಮೆಕ್ಲೆನ 9ನೇ ವರ್ಷಾಚರಣೆಯಲ್ಲಿ ಕೊಡು ಬೊಂಬೈ ಮಹಾನಗರುಡು 9ದಿನದ ನವಯಕ್ಷ ಸಂಭ್ರಮ ನಡಪಾಯಿರು. ಅಖೀರಿದ ದಿನ ಬಾಂಬೆ ಬಂಡ್ಸ್ ಅಸೋಸಿಯೇಷನ್ ಜೂಹಿ ನಗರ ಪಡ್ಡೈ ನವಿ ಮುಂಬೈಡ್ ರಾಮ ಶ್ರೀರಾಮ ಆಟ ನಡೆತಂಡ. ಭವಾನಿ ಶಿಪ್ಪಿಂಗ್ ಸಂಸ್ಥೆದ ಕುಶಮೋದರ ಡಿ ಶೆಟ್ಟಿ ಗುರ್ಕಾರ್ಮೆಡ್ ನಡತಿನ ಮುಗಿತಲಲಿಸಡ್ ಕರ್ನೂರು ಮೋಹನರ ಎತ್ಕೊಂಡಿರ ವಾಮಂಜೂರು ಶ್ರೀ ಅಮೃತೇಶ್ವರ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ಬಾಲಕೃಷ್ಣ ಭಟ್ ಆಶೀರ್ವಚನ ಕೊರಿಯರ. ಗಣೇಶ್ ಭಟ್ ತಂತ್ರಿ ಬೊಟ್ಟು ಮೇರೆಗೆ ಸಮ್ಮಾನದ ಮರ್ಯಾದೆ ನಡೆತಂಡ. ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನದ ಮರ್ಯಾದೆ ಗುರ್ಕಾರ್ಯರಾದ 9 ದಿನಲ ದುಂಬುಂತುದು ನವಯಕ್ಷ ಸಂಭ್ರಮನು ನಡಪಾದುಕೊರ್ನ ಸೀತಾರಾಮ ಜಾನು ಶೆಟ್ಟಿಯರೆಗಾರಿನ ಬಿಡದಿನ ಒಟ್ಟುಗು ಸಮ್ಮಾನದ ಮರ್ಯಾದೆ ಮಲ್ತೆರ. ಸೀತಾರಾಮ ಜಾನು ಶೆಟ್ಟಿ ಪಾತ್ರೆಡ್ದು ಪ್ರತಿಷ್ಠಾನಡ್ದು 5 ಜನದ ಕೂಟನು ಬೊಂಬಾಯಿ ಕನತಿನ ದೀಪಕ್ ಶೆಟ್ಟರ್ನ ಕಾರ್ಯ ಮಲ್ಲ ಸಾಸ ಇಡೀ ಕೂಟ ಅದ್ಭುತ ಕೆಲಸ ಮಲ್ತದನಂದು ಮೆಚ್ಚುಗೆ ತೆರಿಪಾಯರು. ಶ್ರೀ ಮೂಕಾಂಬಿಕಾ ದೇವಸ್ಥಾನ ಪಂಚೋಲಿದ ಧರ್ಮದರ್ಶಿ ಅನ್ನಿಸಿ ಶೆಟ್ಟಿ, ಬಾಂಬೆ ಬಂಡ್ಸ್ ಅಸೋಸಿಯೇಷನ್ ಗುರ್ಕಾರ್ಯರು ಸುರೇಂದ್ರ ಶೆಟ್ಟಿ, ದುಂಬುದ ಗುರ್ಕಾರ್ಯರು ಶಾಮಣ್ಣ ಶೆಟ್ಟಿ, ಸುಮಂಗಲ ಮಿಷನರಿ ಸಂಸ್ಥೆದ ನಾರಾಯಣ ಪೂಜಾರಿ, ವಾಮಂಜೂರು ಅಮೃತೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರು ಚಂದ್ರಹಾಸ ರೈ, ಸದಸ್ಯರು ಓಂ ಪ್ರಕಾಶ್ ಶೆಟ್ಟಿ, ಥಾನೆ ಜಿಲ್ಲೆದ ವಿಶ್ವ ಹಿಂದೂ ಪರಿಷತ್ ಗುರ್ಕಾರ್ಯರು ಸಂಜೀವ ಶೆಟ್ಟಿ, ಗುರುಪುರ ಬಂಟೇರ್ನ ಮಾತೃ ಸಂಘದ ಗುರ್ಕಾರ್ಯರು ಸಂತೋಷ್ ಶೆಟ್ಟಿ ಹೊಸಲಕ್ಕೆ ಬೊಕ್ಕ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನದ ಮಾತಾ ಪದಾಧಿಕಾರುలు ಪಾಲ್ದಿತ್ತೊಂಡೆರ. ಸಭಾಲೇಸರ್ದು ಬೊಕ್ಕ ರಾಮ ಶ್ರೀರಾಮ ಆಟ ದುಂಬರೆಂಡು. ದಾನವಡು ಅಮೃತೇಶ್ವರ ದೇವರನ ಯಕ್ಷಗಾನ ಪ್ರತಿಷ್ಠಾ ದುಬೈಡ್ ಅಂಚನೆ ಬಹರಿನಡ್ ಅಂಚನೆ ಅಮೆರಿಕಡು ಮಾತ ಗೊಬ್ಬು ನಂಚಿತ್ರ ಒಂಜಿ ಅವಕಾಶ ತಿಕ್ಕಡು ಅವತ್ತ ಒಂದ ಕುಡಂಜಿ ಟಿವಿದ ಮಾಧ್ಯಮದ ದಾನ ಬರೋಡು ಕೇಂಡ ಯಾನು ಕೋಡೆ ಆತಿ ಬತ್ತೀನಿ ಮುರಾನಿ ವೈಟಲ ಸುದ್ದಿ ದಾದ ಕೇಂದ್ರ ನಾಂಡ 5:30 ಗಂಟೆಗಾನ ಶುರುವಾಬುಡು ನನ್ನ ಟಿವಿ ಬಾಡು ಮೇ 6 ಗಂಟೆಗೆ ಅಮೃತೇಶ್ವರ ದೇವರನ ಆಟ ಉಂಡು ಮೇ ಪಣದು ಲಕ್ಷ ಜನ ಅಮೃತೇಶ್ವರ 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 ಅಂದು ಪನ್ನ ಒಂಜಿ ದಾನ ಪುಣ್ಯಾಂಶ ಉಂಡ ಅವು ಅಮೃತೇಶ್ವರ ದೇವಸ್ಥಾನದ ಆ ಯಕ್ಷಗಾನ ಪ್ರತಿಷ್ಠೆಗೊಪ್ಪಡು ಅವತ್ತೊಂದ ಕುಡಂಜಿ ವಿಚಾರ ಕೇಂದ್ರ ಬರ್ಪಿ ವರ್ಷ ಎಂಕುಲು ಮಾತ ಬರ್ಪ ಅಂದುಲ್ಲ ಅಂಡ ಪ್ರಾಯೋಜಕರಾಯ್ತು ಪನ್ಪು ನಕಲು ಅಶ್ವಿನಿ ಮಾತುಲಿ ರಾರೇ ಫೋನ್ ಬರೋದುಂಡು ಜೋಸೆಫ್ ಕಾಲೇಜ್ ಇದ್ದು ಓಲಾರಣ್ಣರೇ ಎಪ್ಪಲ ಅವಲೆ ಕುಲ್ವಾರ ದಾನ ಅನ್ನದವರ ಬರ್ಪಿ ವರ್ಷ ಅರೆಗಲ ರಜೆ ತಿಕ್ಕನು ಯೋಗ ಕರಡಿ ಅವತ್ತ ಒಂದ ಕುಡಂಜಿ ವಿಷಯ ತಗೊಂಡ ನಮ್ಮೊಟ್ಟಿಗೆ ಒಂಜಿ ನಾಗೇಶ್ವರಿ ಉಪಸ್ಥಿತ ಉಪ್ಪೊಡಿತ್ತಂಡು ಅನ್ನದವರ ಬ್ರಾಹ್ಮರಿ ಸ್ಟೀಲ್ ಬಂದೈಟು ಪುದರ್ ಬರೆತಂಡು ಅಂಡ ಅರೆಗೆ ಆರ್ನ ಕುಟುಂಬದ ನಾಗನ ಮಾತು ಅಂತ ಬೇಲೆ ಉಪ್ಪನೆದವರ ಟಿಕೆಟ್ ಮಲ್ತದೆ ಕ್ಯಾನ್ಸಲ್ ಮಲ್ತದೆ ಕುಲ್ಲು ನಂಚಿತ್ತನ ಪರಿಸ್ಥಿತಿ ಬರ್ತಂಡೆ ಬರ್ಪಿ ವರ್ಷ ಅರೆಲ್ಲ ಲೆತ್ತೊಂದು ಬರ್ತದೆ ಎಂಕುಲು ಪೊರ್ಲುಡು ಮಾತೆರಲ ಒಟ್ಟಿಗೆ ಸೇರ್ದೆ ಈ ಯಕ್ಷಗಾನ ದಾನೆ ಉಂಡ ಅವಿನ ಎಂಕ್ಲೆ ದಾಪಿನ ಆತ ಮಟ್ಟಡೆ ಎಂಕುಲು ಪೊರ್ಲು ಮಲ್ಪುವ ಬಾರಿ ಸಂತೋಷ ಆಪುಂಡು ಒಂದು ವರ್ಮನಿದೀನಿ ಅಂತ ನಮ್ಮ ಇನ್ನು ಕಾರ್ಯಕ್ರಮ ಮಾಡುಲ್ಲ ಸಾಧಾರಣ ಇಡ ಬನ್ನಗ ಊರು ಮಸ್ತ್ ಪುರ ಕೆಲಸ ಮಲ್ತದು ದೇವಸ್ಥಾನ ವಾಮಂಜೂರು ದೇವಸ್ಥಾನ ನೋಡಲ್ಲ ಅಂಚನೆ ಕಟೀಲ್ ದೇವಸ್ಥಾನ ಹೋಗ್ಬೋದು ಪೊಳಲಿ ದೇವಸ್ಥಾನ ಹೋಗ್ಬೋದು ದೇವರನ್ನ ಪೂರ ಆಶೀರ್ವಾದಕ್ಕೆ ತಂದು ನಮ್ಮ ಈ ಒಂಜಿ ಸಂಸ್ಥೆದ ಅಧ್ಯಕ್ಷರಲ್ಲ ಆರ್ನ ಪೂರ ಆಫೀಸ್ ಬೇರೆ ಸಕಲ ಸದಸ್ಯರಲ್ಲ ಎಡ್ಡೆಡ್ಡೆ ಕೆಲಸ ಮಲ್ತದು ಆ ಅಮೃತೇಶ್ವರ ದೇವರನ್ನ ಅನುಗ್ರಹ ಪ್ರಸಾದಕ್ಕೆ ತಂದು ಮುಂಬೈಗೆ ಬರ್ತದೆ ಈ ಬೊಂಬೆ ಮಹಾನಗರ ಬರ್ತದೆ 1ನೇ ತಾರೀಕು ಹಿಡಿದು ಇದ ಮುಟ್ಟ ವರ್ಮ ಪ್ರಯೋಗ ಕೊರಿಯರು ನಂಗೊಂಜಿ ಊಹನ ಮಲ್ಪರ ಸಾಧ್ಯ ಉಂಟು ಇತ್ಮಲ್ಲ ಒಂಜಿ ಸಂಘನ ಒಂಜಿ 50 ಜನತ ಒಂಜಿ ಸಂಘನ ಆ ಊರು ಈ ಊರು ಬರ್ತದೆ ಮುಲ್ಪ ಪ್ರದರ್ಶನ ಕೊರ್ಪಾವನ ಒಂಜಿ ಕೆಲಸ ಮಲ್ಪನ ಒಂಜಿ ಅವು ಒಂಜಿ ಚಾತುರ್ಯ ಉಣ್ಣುಂದಾಂಡ ಐಕ್ ಒಂಜಿ ಅಧ್ಯಕ್ಷೆ ಏತ್ ಒಂಜಿ ಅಲರ್ಟ್ ಪೊಡು ಏತ್ ಕೆಪಬಲ್ ಪೊಡು ಏತಾನ ಪೇಷನ್ಸ್ ಪೊಡು ಅವು ಪೂರ ನಂಗೆ ಲೆಕ್ಕ ಪಾಡಂದಾಂಡ ಒಂಜಿ ಸಂಘಟನೆ ಇದಾಲ ಮಂದಿನಾಗ ಆಯ್ತು ಅನುಭವಪ್ಪು ಇತ್ತ ಪಂಡ ನಂಗೆ ಅರ್ಥ ಒಂದು ಆಯ್ತು ಏರು ಕೆಲಸ ಮಲ್ದೇನ ಅಂಚಿನ ಸಂಘಟನೆ ನೋಡು ಅಂಚಿ ಸಂಘಟನೆ ಮಲ್ಪರ ಪ್ರಯತ್ನ ಮಲ್ದೇನ ಅಂಚಿನಗಳ ಮಾತ್ರ ಆಯ್ತಾ ಏತ್ ಹೆಂಚಿನ ಪಂಡಿದ್ರೆ ಗೊತ್ತಾವು ಅಂಚ ಆ ಕೆಲಸ ಮಲ್ದಿನ ದೀಪಕ್ ಶೆಟ್ರಿಗೆ ಏತ್ ಥ್ಯಾಂಕ್ಸ್ ಪಂಡಲ ಇಜೆಂಡ ಆರ್ನ ಕೆಲಸ ಏತ್ ಪುಗರ್ನಲ್ಲ ಅವು ಕಡಿಮೆನೆ ಅವು ಆರ್ನ ಪುಗರು ಇದಾಗ ಪಂಡ ನಮ್ಮನೆ ಜನ ಅಂಚ ಅದು ನಮ್ಮ ಒಂಜಿ ವೀಕ್ನೆಸ್ ಪಂಡವ್ಯ ನಮ್ಮ ಜನಕ್ಕೆ ನಮ್ಮನೆ ಪುಗರ್ನ ಕಡಿಮೆ ದಾಪಂಡ ನಮ್ಮನೆ ಜನ ಬಂದ ಅಂಚ
ಮುಂದೆ ಸಾರಿ ಇಲ್ಲದಿದ್ದಾರ ಏನು ಮಾಡ್ತೇನೆ ನೋಡಿ ನಾನು. ಕುಡ್ಲಡು ಮರಿಯಲದ ಶಾಪಿಂಗ್ ನಡಪವನ ಶಾಪಿಂಗ್ ಇಷ್ಟದಕ್ಲೆಗಿತ್ತೆ ಬಾರಿ ಕಮ್ಮಿ ಬಿಲೆತ ಎಡ್ಡೆ ಗುಣಮಟ್ಟದ ಮನಸ್ಸು ಒಯ್ಪುನಂಚಿನ ನ್ಯೂ ಚೆನ್ನೈ ಶಾಪಿಂಗ್ ಸಿರೆಲು ಬೊಕ್ಕ ರೆಡಿಮೇಡ್ ಜವಲಿದ ಪ್ರದರ್ಶನ ಬೊಕ್ಕ ಮಾರಾಟ ಮೇಳ ಬನ್ಸ್ ಹಾಸ್ಟೆಲ್ ಕೈತಲುಪ್ಪುನ ವುಡ್ಲ್ಯಾಂಡ್ಸ್ ಹೋಟೆಲ್ಡ್ ಶುರುವಾತಂಡು. ಜುಲೈ 9 ಈ ಮಾರಾಟ ಮೇಳ ಶುರುವಾದಿತ್ತದ ಜುಲೈ 30 ಮುಟ್ಟ ದುಂಬರಿಯುಂಡು. ಇಂದೆಟ್ಟು ಜೋಕ್ಲೆಡ್ದು ಮಲ್ಲಕ್ಲೆನ ಮುಟ್ಟ ಓವ್ಯ ವಸ್ತುನಿದ ತೊಂಡಲ ಬಜ್ಜಿ 149 ರೂಪಾಯಿಗೆ ತಿಕ್ಕೊಂಡು ಮಾತಾ ರೀತಿದ ಸೀರೆಲು, ಫ್ರಾಕ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಮಿಡಿ, ಟಾಪ್, ಲೆಗ್ಗಿನ್ಸ್, ಪ್ಲಾಜೋ, ಪ್ಯಾಂಟುಲು, ಶರ್ಟ್, ಜೀನ್ಸ್ ಪ್ಯಾಂಟ್, ನೈಟಿ, ಜರ್ಕಿನ್, ಬಾಬಾ ಸೂಟ್, ಜೋಡುಲು, ಬ್ಯಾಗುಲು ಮಿತ್ತ ಮಟ್ಟದ ಕಂಪೆನಿಲಿಡ್ದು ತಯಾರಾಯಿನ ಎಡ್ಡೆ ಗುಣಮಟ್ಟದ ಎಡ್ಡೆ ವಿನ್ಯಾಸದ ಗೊಬ್ಬುನ ಸಾಧನಲು ಸತ ಮುಲ್ಪತಿಕ್ಕೊಂಡು ಅವೇತೋ ವಿನ್ಯಾಸದ ಕುಂಟುಲೆನು ಒಂಜೇ ಜಾಗ ಹಿಡ್ದೆ ತೊನಲಿ ವುಡ್ಲ್ಯಾಂಡ್ಸ್ ಹೋಟೆಲ್ದ ಈ ಶಾಪಿಂಗ್ ವ್ಯವಸ್ಥೆಡ್ದು ಬಾರಿ ಎಡ್ಡೆ ಅನುಭವ ಆತನಂದು ಗಿರಾಕಿಲು ಮೆಚ್ಚಿಗೆ ತೆರಿಪಾದಿರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.